ಅವರೇ ಮಾಡಿದ್ದ 6 ತಿಂಗಳಲ್ಲಿ ಮತ್ತೆ ಅವರೇ ಬ್ರೇಕ್ ಮಾಡಿದ್ದಾರೆ. ಸೇಮ್ ಪ್ರೊಡ್ಯೂಸರ್ ಅವರೇ ಪ್ರೊಡ್ಯೂಸರ್. ಹೌದು, ಅವ್ರು ಬಂದು ನಾನು ಹೇಳಿ ಎಲ್ಲ ಜನಪಡಿಗೆಲ್ಲ ಇದೆ. ಇದು ದೊಡ್ಡ ಲಿಸ್ಟಿದೆ, ಹಾಕಿ ಹಾಕೊಂಡಿದ್ದೆ ಹೇಳು. ಹೌದು, ಭಾಳ ವಿಶೇಷ ಅಂದರೆ ಸುಮಾರು ನೋಡಲಿಕ್ಕೆ ಮತ್ತು ಇಂಟರ್ವ್ಯೂಸ್ ಮತ್ತು ಥಿಯೇಟರ್ ವಿಸಿಟ್ ಮಾಡಿ ಎಲ್ಲ ಜನರ ಜೊತೆಗೆ ಇಂಟ್ರಾಕ್ಟ್ ಮಾಡೋದು ಆಗಬೇಕು. ಹೌದು, ನಾನು ಅವತ್ತು ಕತೆ ಬಂದಾಗ ನಾನು ಸೀದಾ ಇಲ್ಲಿಗೆ ಹೋಗೋದು ಹೇಳಿದ್ರು. ಎಲ್ಲ ದೈವದ್ದೆಲ್ಲ ಸೇರಿ ಹೆಡ್ ಆಫೀಸಲ್ಲಿ ಅಲ್ಲೇ ಹೋಗಿ ಫಸ್ಟು ಸ್ವಾಮಿಯ ದರ್ಶನ ಬಂದು ನಿಮ್ಮ ಹತ್ರ ಹೇಳಿದೆ. ನಾನು ಅಲ್ಲಿ ಹೇಳಿದ ಮೇಲೆ ಮುಗಿತು, ಅಲ್ಲಿ ಹೋಗಿ ಒಳ್ಳೆದಾಗ್ತದೆ. ಮತ್ತೆ ಬಂದು ಬಾಂಬೆಯಲ್ಲಿ ಹಾಸ್ಪಿಟಲ್ ಎಲ್ಲ ತಿರುಗಿ ಮತ್ತೆ ತಡ ಆಗ್ತದೆ ಅಂತ ಹೇಳಿ ನಾಡಿಗೆ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಪ್ರಮೋಷನ್. ಹಿಂದಿಯಲ್ಲಿ ಭಾಳ ಚೆನ್ನಾಗಿರ್ತದೆ. 2-3 ವಾರ ಬಿಟ್ಟು ರಿಲೀಸ್ ಮಾಡಿದ್ದೇನೆ. ಈಗ ಅಲ್ಲೆಲ್ಲ ಪ್ರಮೋಷನ್ಸ್ ಸಬ್ಸ್ಕ್ರೈಬ್ ಮಾಡಿ ಕರಾವಳಿ ಕಂದ ಯೂಟ್ಯೂಬ್ ಚಾನಲ್.